ಮಳೆ ಹಾನಿ ವೀಕ್ಷಣೆಗಾಗಿ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಪ್ರವಾಸ ಕೈಗೊಂಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಡಗಿನ ಭೇಟಿ ಮುಗಿಸಿ ನಿನ್ನೆ ಸಂಜೆ ಸುಳ್ಯ ತಾಲೂಕಿಗೆ ಆಗಮಿಸಿದಾಗ ಜಿಲ್ಲಾಡಳಿತದ ವತಿಯಿಂದ ಸ್ವಾಗತವನ್ನ ನೀಡಲಾಯಿತು. ಸುಳ್ಯದ ಸಂಪಾಜೆಯಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ ಬಳಿಕ ಸಂಜೆ 4:30 ಸಮಯದಲ್ಲಿ ಸುಳ್ಯ ನಿರೀಕ್ಷಣಾ ಮಂದಿರಕ್ಕೆ ಭೇಟಿಯನ್ನ ನೀಡಿದರು. ಈ ಸಂದರ್ಭ ಮುಖ್ಯಮಂತ್ರಿಯವರು ಜಿಲ್ಲೆಯ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿದರು. ಸುಳ್ಯ ತಾಲೂಕಿನಲ್ಲಿ ಉಂಟಾಗಿರುವ ಮಳೆ ಹಾನಿ ಹಾಗೂ ಭೂಕಂಪನದ ಬಗ್ಗೆ ಸಚಿವ ಎಸ್ ಅಂಗಾರ ಅವರು ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಈ ಸಂದರ್ಭ ವಿವಿಧ ಬೇಡಿಕೆಗಳ ಮನವಿಯನ್ನ ಸಚಿವರು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಹಲವಾರು ಜನರು ಮನವಿಯನ್ನು ಸಲ್ಲಿಸಲು ಅಲ್ಲಿ ಉಪಸ್ಥಿತರಿದ್ದು ಮುಖ್ಯಮಂತ್ರಿಗಳು ಅವರ ಅಹವಾಲು ಆಲಿಸದೆ ತುರ್ತಾಗಿ ತೆರಳಿದ್ರು. ಇದರಿಂದ ಮುಖ್ಯಮಂತ್ರಿಗಳ ಭೇಟಿ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಯಿತು. ಬಂದ ವೇಗದಲ್ಲೇ ಸುಳ್ಯದಿಂದ ತುರ್ತಾಗಿ ತೆರಳಿದ ಮುಖ್ಯಮಂತ್ರಿಗಳ ನಡೆ ಕಾದವರಿಗೆಲ್ಲ ನಿರಾಸೆಯನ್ನ ಉಂಟುಮಾಡಿತ್ತು. ಮಾಧ್ಯಮಗಳಿಗೆ ಯಾವುದೇ ಹೇಳಿಕೆಯನ್ನ ನೀಡಿರಲಿಲ್ಲ. ಇದರಿಂದ ಕಾಟಾಚಾರಕ್ಕೆ ಸುಳ್ಯ ಭೇಟಿ ನೀಡಿದ್ರೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ರು. ಮುಖ್ಯಮಂತ್ರಿಗಳ ಸುಳ್ಯ ಭೇಟಿ ಬಂದ ಪುಟ್ಟ ಹೋದ ಪುಟ್ಟದಂತಾಯಿತು ಅಂತ ಲೇವಡಿ ಮಾಡಿದ್ದಾರೆ. ಇದರ ಬದಲು ವೈಮಾನಿಕ ಸಮೀಕ್ಷೆ ನಡೆಸಬಹುದಿತ್ತು ಎಂಬ ಮಾತುಗಳು ಕೇಳಿಬಂದಿವೆ. ಇವತ್ತಿನ ಮುಖ್ಯಮಂತ್ರಿಯವರು ಅವರ ಭೇಟಿ ಏನಿತ್ತು ಇವತ್ತು, ಆ ಬಗ್ಗೆ ಜನರ ಹತ್ರ ಬಹಳಷ್ಟು ನಿರೀಕ್ಷೆ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಹಾನಿಗೊಳಗಾಗಿರತಕ್ಕಂಥ ಒಂದು ಭೂಕಂಪದಿಂದ ಆಗಿರತಕ್ಕಂಥ ಪ್ರದೇಶ, ಇನ್ನೊಂದು ಮಳೆ ಹಾನಿಯಿಂದಾಗಿ ಪ್ರಕೃತಿ ವಿಕೋಪದಿಂದಾಗಿ ಏನು ತೊಂದರೆಗೀಡಾಗಿದೋ ಆ ಪ್ರದೇಶಕ್ಕೆ ಬಂದು ಭೇಟಿ ನೀಡಿ ಜನರ ಅಹವಾಲುಗಳನ್ನು ಸ್ವೀಕಾರವನ್ನು ಮಾಡಿಕೊಂಡು ಅದಕ್ಕೆ ಸಾಂತ್ವನವನ್ನು ಹೇಳಬಹುದು ಮತ್ತು ಒಂದಷ್ಟು ಪರಿಹಾರವನ್ನು ಅದಕ್ಕೆ ಕೊಡಬಹುದು ಅನ್ನುವಂಥ ನಿರೀಕ್ಷೆ ಜನರ ಮನಸ್ಸಿನಲ್ಲಿತ್ತು. ಆದರೆ ಇವತ್ತು ಆ ನಿರೀಕ್ಷೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದಿರತಕ್ಕಂಥದ್ರಲ್ಲಿ ಹುಸಿಯಾಗಿದೆ ಅನ್ನುವಂಥದ್ದನ್ನು ಹೇಳಬಹುದಾಗಿದೆ. ಆದರೆ ಇವತ್ತು ಕೇವಲ 2 ನಿಮಿಷ ಒಂದು ಕಡೆಗೆ ವಿಸಿಟ್ ನೀಡಿದಾಗ ಕೇವಲ 2 ನಿಮಿಷದ ಒಂದು ಅವಧಿಯನ್ನು ಕೊಟ್ಟು ಇವರು ಬಹಳಷ್ಟು ಎಲ್ಲ ಅಧಿಕಾರಿಗಳು ಇವರ ಜೊತೆಗೆ ಸುಮಾರು 100 ವಾಹನಗಳು ಇವರ ಜೊತೆಗೆ ಹೋಗಬೇಕಾಗಿದ್ದರೆ ಅದರಿಂದ ಜನರಿಗೆ ಏನು ಕಷ್ಟ ಆಗ್ಬೋದು, ಅದರಿಂದ ಬಹುಶಃ ಎಷ್ಟು ಖರ್ಚು ಆಗ್ಬೋದು ಅನ್ನುವಂಥ ಎಲ್ಲ ನಿರೀಕ್ಷೆ ಇದ್ದುಕೊಂಡು ಕೂಡ ಬಹುಶಃ ಇದರಿಂದ ಏನು ಪ್ರಯೋಜನ ಆಗಿಲ್ಲ. ಮುಖ್ಯಮಂತ್ರಿಯವರ ಸುಳ್ಯಕ್ಕೆ ಭೇಟಿ ಇವತ್ತು ಬಂದ ಪುಟ್ಟ ಹೋದ ಪುಟ್ಟ ಅನ್ನುವಂಥ ರೀತಿಯಲ್ಲಿ ಆಗಿದೆ ಅಂತೇಳಿ ಜನ ಇವತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಆಗಬಾರ್ದಾಗಿತ್ತು ಅನ್ನುವಂಥ ಭಾವನೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ.